ಬಿಜೆಪಿ ಮುಖಂಡರ ಅವಹೇಳನಕಾರಿ ಬ್ಯಾನರ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಿಸಿ 9 ಜನರನ್ನು ವಿಚಾರಣೆಗೆ ಕರೆತಂದು ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶ ನೀಡಲಾಗಿದೆ. ಇದೀಗ ಇಲಾಖಾ ವಿಚಾರಣೆ ನಡೀತಾ ಇದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಹೇಳಿದ್ದಾರೆ. ಈಗಾಗಲೇ ಪೊಲೀಸರಿಂದ ದೌರ್ಜನ್ಯಕ್ಕೆ ಒಳಗಾಗಿರುವ ಅವಿನಾಶ್ ಎಂಬುವರು ನೀಡಿರುವ ದೂರಿನನ್ವಯ ನಾವು ಹೆಚ್ಚುವರಿ ಎಸ್ಪಿ ನೇತೃತ್ವದಲ್ಲಿ ಇಲಾಖಾವಾರು ಆದೇಶಿಸಿ ತನಿಖೆ ಆರಂಭಿಸಿದ್ದೇವೆ ಅಂತ ಹೇಳಿದ್ರು. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಪುತ್ತೂರು ಡಿವೈಎಸ್ಪಿ, ಪುತ್ತೂರು ಗ್ರಾಮಾಂತರ ಠಾಣೆ ಎಸ್ಐ ಮತ್ತು ಪುತ್ತೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ವಿರುದ್ಧ ದೂರು ನೀಡಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇಲಾಖಾ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಪೊಲೀಸ್ ವಿರುದ್ಧ ಅಮಾನತು ಅಥವಾ ಇಲಾಖಾ ಕ್ರಮ ಸಾಧ್ಯತೆ ಇದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಮಾಹಿತಿ ನೀಡಿದ್ದಾರೆ. ನನ್ನ ಎನ್ಕ್ವೈರಿಗೆ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಿದಾಗ ಪೊಲೀಸರಿಂದ ಹಲ್ಲೆ ಆಗಿದೆ ಅಂತಕ್ಕಂಥದ್ದು ಅಲಿಗೇಷನ್ಸು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಕ್ಷಣ ನಾವು ನಮ್ಮ ಅಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ಒಂದು ಇಲಾಖಾ ವಿಚಾರಣೆಗೆ ಆದೇಶಿಸಿ ಅದು ಇಲಾಖಾ ವಿಚಾರಣೆ ಈಗ ನಡೀತಾ ಇದೆ. ಈಗ ಅದು ಯಾರು ಹಲ್ಲೆಗೊಳಗಾಗಿದ್ರು ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿಬಿಟ್ಟು ಇವತ್ತು ಅವಿನಾಶ್ ಅಂತೇಳಿ ಅವರು ಒಂದು ದೂರನ್ನು ನೀಡಿದ್ದಾರೆ. ಆದ ದೂರಿನ ಮೇರೆಗೆ ನಾವು ಈಗ FIR ಅನ್ನು ದಾಖಲಿಸ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಆ ದೂರಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಏನೇನಾಗಿತ್ತು ಅಂತ ಅವರು ಹಾಕಿದ್ದಾರೆ. ಆ ದೂರಿನ ಏನು ಅನ್ವಯ ನಾವು ಪ್ರಕರಣ ದಾಖಲಿಸಿ ಅದನ್ನು ಬೇರೆ ಸಬ್ ಡಿವಿಷನ್ DYSP ಅವರಿಗೆ ತನಿಖೆಗೋಸ್ಕರ ಅದನ್ನು ನೀಡ್ತಾ ಇದ್ದೀವಿ. ಇನ್ನು ಇದಾದ ಮೇಲೆ ಈಗೇನು ನಮ್ಮದು ಇಲಾಖಾ ವಿಚಾರಣೆ ನಡೀತಾ ಇದೆ, ಅಡಿಷನಲ್ ಎಸ್ ಪಿ ಅವರು ಇಲಾಖಾ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಇಲಾಖಾ ವಿಚಾರಣೆಯಲ್ಲಿ ಏನು ಕಂಡು ಬರುತ್ತೆ ಅದು ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ, ಈಗ ಮುಗಿತಾ ಬಂದಿದೆ. ಅದರ ಬೇಸಿಸ್ ಮೇಲೆ ಈಗ ಕೆಲವೊಬ್ರು ಅದರಲ್ಲಿ ಈ ಕಂಪ್ಲೇಂಟಲ್ಲಿ 3 ಜನದ ಹೆಸರು ಅವ್ರು ಕೊಟ್ಟಿದ್ದಾರೆ. DYSP ಪುತ್ತೂರು ಅವ್ರದ್ದು, ಆಮೇಲೆ ನಮ್ಮ ಪುತ್ತೂರು ರೂರಲ್ ಸಬ್ ಇನ್ಸ್ಪೆಕ್ಟರ್ದು ಮತ್ತು ಇನ್ನೊಬ್ಬರು ಪುತ್ತೂರು ರೂರಲ್ ಸ್ಟಾಫ್ದು ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DYSP ಅವ್ರದ್ದು ಏನಾದರೂ ಅದು ಅಂದರೆ ಆ ಇಲಾಖಾ ವಿಚಾರಣೆಯಲ್ಲಿ ಪಾತ್ರ ಇದ್ದರೆ ಅದನ್ನು ಇಮಿಡಿಯೇಟಾಗಿ ನಾವು ಶಿಸ್ತು ಪ್ರಾಧಿಕಾರಕ್ಕೆ ಇಲಾಖಾ ಶಿಸ್ತು ಕ್ರಮಕ್ಕಾಗಿ ನಾವು ಅದನ್ನು ರವಾನಿಸ್ತೇವೆ. ಇನ್ನು ಉಳಿದಾಗಿ PSI ಮತ್ತು ಸಿಬ್ಬಂದಿ ಮೇಲೆ ಏನು ಅದು ಅವ್ರದ್ದು ಏನಾದರೂ ಕಂಡು ಬಂದಿದ್ದರೆ ಈಗ ರಿಪೋರ್ಟ್ ಬರುತ್ತೆ. ಕಂಡು ಬಂದ ತಕ್ಷಣ ಅವ್ರ ಮೇಲೆ ನಾವು ಇಲಾಖಾ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ. ಇಲಾಖಾ ಶಿಸ್ತು ಕ್ರಮ ಅಂದರೆ ಅದು ಗ್ರಾವಿಟಿ ಮೇಲೆ ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಆಗ್ಬೋದು, ಸಸ್ಪೆನ್ಷನ್ನು ಆಗ್ಬೋದು.